ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರರೇ, ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಚನಾಮೃತ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ನಾವು ಆಲಿಸ್ತಿದ್ದೇವೆ, ಧ್ಯಾನಿಸ್ತಿದ್ದೇವೆ. ಒಂದು ಕಡೆಗೆ ಆ ಪವಿತ್ರಾತ್ಮರ ಶಕ್ತಿಯನ್ನು ಬೇಡಿಕೊಳ್ಳೋಣ. ನಮ್ಮಲ್ಲಿ ಇವತ್ತು ಜಾಣತನ ಬೇಕು. ಈ ಸಾಮಾನ್ಯ ಜಾಣತನ ನಮಗೆ ಪ್ರತಿಯೊಬ್ಬರಿಗೂ ಅವಶ್ಯಕ. ಈ ಜಾಣತನದ ಈ ಒಂದು ಖಂಡಿತ ವರ ಇದು ದೇವರಿಂದ ಕೊಡಲ್ಪಡುತ್ತದೆ, ಪವಿತ್ರಾತ್ಮರಿಂದ ಕೊಡಲ್ಪಡುತ್ತದೆ. ಪವಿತ್ರಾತ್ಮರೇ ನಮ್ಮನ್ನು ಆ ನಿಮ್ಮ ಶಕ್ತಿಯಿಂದ ತುಂಬಿರಿ. ಇವತ್ತಿನ ಈ ವಾಕ್ಯವನ್ನು ಆಳವಾಗಿ ಧ್ಯಾನಿಸಲು, ಜಾಣತನದ ವರವನ್ನು ಜೀವನದಲ್ಲಿ ಪಡೆಯಲು ನಮಗೆ ಆಶೀರ್ವದಿಸಿರಿ. ಇದರ ಮೂಲಕ ನಮ್ಮ ಜೀವನ ಒಳ್ಳೆಯದಾಗಿ ನಾವು ಜೀವಿಸಲು, ಪರರಿಗೆ ಉಪಯುಕ್ತವಾದ ಜೀವನವನ್ನು ಜೀವಿಸಲು ಈ ವಾಕ್ಯದ ಮೂಲಕ ಧ್ಯಾನಿಸಿ ಅದರಂತೆ ನಾವು ನಡೆಯಲು ನಿಮ್ಮ ಶಕ್ತಿಯನ್ನು ನೀಡಿರಿ. ಸಹೋದರ ಸಹೋದರಿಯರೇ, ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 8 ವಾಕ್ಯ 1ರಿಂದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಮನುಷ್ಯರು ನಾವು ಜೀವನದಲ್ಲಿ ಸಾಮಾನ್ಯ ಜ್ಞಾನ ಹೊಂದಿಕೊಂಡಿರಬೇಕು. ಈ ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬರಿಗೆ ಅವಶ್ಯಕ. ನಾವು ಬುದ್ಧಿಜೀವಿಗಳು. ಮನುಷ್ಯನಿಗೆ ನಮಗೆ ದೇವರು ಆ ಜಾಣ್ಮೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ನಾವು ವಿಷಯಗಳನ್ನು ತಿಳಿದು ಅದರಂತೆ ನಡೆಯಲು ಆ ಬುದ್ಧಿವಂತಿಕೆ ನಮ್ಮಲ್ಲಿ ಬೇಕು. ಪ್ರತಿಯೊಂದನ್ನು ಚೆನ್ನಾಗಿಸಿ ನಾವು ಅವಲೋಕಿಸಬೇಕು. ಅಂತಹ ಜಾಣತನ ನಮ್ಮಲ್ಲಿ ಬೇಕು. ಇದೇ ದೇವರ ವಾಕ್ಯ ಇವತ್ತು ನಮಗೆ ಹೇಳುತ್ತೆ. ವಾದಿಸಬೇಡ, ಬಲಶಾಲಿಯೊಂದಿಗೆ ಸಿಕ್ಕಿ ಬಿದ್ದೀಯ ಅವನ ಕೈಯೊಳಗೆ. ಒಬ್ಬ ಬಲಶಾಲಿ ಇದ್ದಾನೆ, ಆತನೊಂದಿಗೆ ವಾದಿಸಬೇಡ. ವಾದಿಸಲಿಕ್ಕೆ ನಿನ್ನಲ್ಲಿ ಅಷ್ಟು ಬುದ್ಧಿಶಕ್ತಿ ಇರಬೇಕು, ಇಲ್ಲಾಂದರೆ ವಾದಿಸಬೇಡ. ಒಬ್ಬ ಬಲಶಾಲಿ ಇದ್ದಾನೆ, ಆತನಲ್ಲಿ ನೀನು ಶಕ್ತಿಯಿಂದ ನಡೆದುಕೊಳ್ಳಲು ಸಾಧ್ಯವಿಲ್ಲ, ಯುಕ್ತಿಯೊಂದಿಗೆ ನಡೆದುಕೊಳ್ಬೇಕು. ದೇವರ ವಾಕ್ಯ ನಾವು ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ, ದಾವೀದರಸನು ಏನು ಮಾಡಿದನು. ದಾವೀದರಸನು ಆತನು ಅರಸನಾಗುವ ಮೊದಲು ದೇವರಿಂದ ಅಭಿಷೇಕಿಸಲ್ಪಟ್ಟಾಗ 10 ಫಿಲಿಸ್ಟಿಯರು ಗೊಲಿಯಾತನೊಂದಿಗೆ ದೊಡ್ಡ ಸೇನೆಯನ್ನು ಕಟ್ಟಿಕೊಂಡು ಇಸ್ರಾಯೇಲರನ್ನು ನಾಶಪಡಿಸಲಿಕ್ಕೆ ಬರುವಾಗ ದಾವೀದರಸನು ದೊಡ್ಡ ಸೇನೆಯೊಂದಿಗೆ ಆತನೊಂದಿಗೆ ಯುದ್ಧಕ್ಕೆ ಹೋಗುವುದಿಲ್ಲ. ಯುಕ್ತಿಯನ್ನು ಬಳಸುತ್ತಾನೆ, ಬುದ್ಧಿವಂತಿಕೆಯನ್ನು ಬಳಸುತ್ತಾನೆ. ಇಷ್ಟು ಚಿಕ್ಕ ಕಾಯದವನಾದ ನಾನು ಈ ದೃಢ ಕಾಯದ ವ್ಯಕ್ತಿಯೊಂದಿಗೆ ಆತನೊಂದಿಗೆ ನಾನು ಹೋರಾಡಲು ಸಾಧ್ಯವಿಲ್ಲ. ಆತನ ಒಂದು ಕೈಯ ಬಲ ನನ್ನ ಇಡೀ ದೇಹದ ಬಲ ಇರ್ಬೋದು. ಇದನ್ನು ಅರಿತುಕೊಂಡು ದಾವೀದನು ಏನು ಮಾಡ್ತಾನೆ, ತಾನು ಕೇವಲ ಒಂದು
ಆ ಗೋಪಿಯೊಂದಿಗೆ ಮತ್ತು ಕೆಲವು ಕಲ್ಲುಗಳೊಂದಿಗೆ ಹೋರಾಡಲು ಹೋಗುತ್ತಾನೆ. ಇವುಗಳಿಂದಲೇ ಆತನನ್ನು ಜಯಿಸ್ತಾನೆ. ಕೇವಲ ಒಂದು ಕಲ್ಲು ಆತನ ಹಣೆಗೆ ಬಡಿಯುತ್ತೆ, ಆತನು ನೆಲಕ್ಕೆ ಎರಗುತ್ತಾನೆ. ಇದು ಬುದ್ಧಿಶಕ್ತಿ, ಇದು ಯುಕ್ತಿ. ಮನುಷ್ಯನ ಶಕ್ತಿ, ಆ ಶಕ್ತಿಯೊಂದಿಗೆ ನಾವು ಸಮಬಲವಾಗಿ ಹೋರಾಡಲು ನಮ್ಮ ಸಾಧ್ಯವಿಲ್ಲ. ಅಂದರೆ ನಮ್ಮ ಯುಕ್ತಿಯನ್ನು ನಾವು ಖಂಡಿತ ಉಪಯೋಗಿಸಬೇಕು. ಇದು ಜೀವನದ ಪ್ರತಿಯೊಂದು ಸ್ತರಗಳಲ್ಲಿ ನಾವು ಉಪಯೋಗಿಸಬೇಕು. ಆದ್ದರಿಂದ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಮುಂದಿರುವ ವ್ಯಕ್ತಿ ಆತನ ಬಗ್ಗೆ ತಿಳಿದುಕೊಳ್ಬೇಕು. ಆತನು ಬಲಶಾಲಿ ಆಗಿದ್ದಾನೆ, ಆತನಲ್ಲಿ ಎಲ್ಲವೂ ಸಾಧ್ಯವಿದೆ ಅಂದಾಗ ಆತನೊಂದಿಗೆ ನಾವು ಯುದ್ಧ ಮಾಡಲು ಸಾಧ್ಯವಿಲ್ಲ. ಅನೇಕ ಇವತ್ತು ಇಂತಹ ಘಟನೆಗಳನ್ನು ಇವತ್ತು ಸಮಾಜದಲ್ಲಿ ನೋಡುತ್ತೀವಿ. ಕೆಲವರಿಗೆ ತುಂಬ ಸಂಪತ್ತಿದೆ ಅವರಲ್ಲಿ. ಕೋರ್ಟು ಕಚೇರಿಗೆ ಎಲ್ಲಿಗೆ ಹೋದರೂ ಆ ವಕೀಲರಿಗೆ ಎಷ್ಟೋ ದುಡ್ಡು ಕೊಡಲಿಕ್ಕೆ ಆತನಿಗೆ ಸಾಧ್ಯವಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆತನ ಎಲ್ಲ ಕೆಲಸಗಳನ್ನು ಮಾಡುವಂಥ ಶಕ್ತಿ ಇದೆ. ಅಂಥ ವ್ಯಕ್ತಿಗಳಿಗೊಂದಿಗೆ ನಾವು ಹೋರಾಟಕ್ಕೆ ಇಳಿದರೆ ನಾವು ಎಲ್ಲಿ ನಮ್ಮ ಪರಿಸ್ಥಿತಿ? ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ಬೋದು. ಆದರೆ ಎದುರಿರುವವ ನನ್ನಲ್ಲಿ ಏನಿದೆ ಅಂತ ತಿಳಿದುಕೊಳ್ಬೇಕು. ಆದ್ದರಿಂದ ಬುದ್ಧಿವಂತಿಕೆಯಿಂದ ಆತನಲ್ಲಿ ನಡೆದುಕೊಳ್ಳುವುದು ಬಹಳ ಮುಖ್ಯ. ಇದೇ ದೇವರ ವಾಕ್ಯ ಹೇಳುತ್ತೆ. ಅಂಥವರಲ್ಲಿ ವಾದಿಸಬೇಡ. ಬುದ್ಧಿಶಕ್ತಿಯಿಂದ ಆತನೊಂದಿಗೆ ವ್ಯವಹರಿಸು. ಆ ಬುದ್ಧಿಶಕ್ತಿಯಿಂದ ವ್ಯವಹರಿಸಿದರೆ ಆ ವ್ಯಕ್ತಿಯ ಮನಸ್ಸನ್ನು ಗೆದ್ದು ನೀನು ಪಡೆಯಬೇಕು ಅದನ್ನು ಪಡೆಯಬಹುದು. ಆತನೊಂದಿಗೆ ಹೋರಾಡಿ ನೀನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಬುದ್ಧಿಶಕ್ತಿಯೊಂದಿಗೆ ಆತನಲ್ಲಿ ಒಳ್ಳೆಯಾಗಿ ನಯವಾಗಿ ವ್ಯವಹರಿಸು. ಆತನ ಮನಸ್ಸನ್ನು ಗೆಲ್ಲು. ಅಂಥ ಒಂದು ಮನುಷ್ಯತ್ವ ಅಂತ ತೋರಿದಾಗ ಆತನ ಮನಸ್ಸು ಬದಲಾಗಿ ಆತನ ಬಲ ಎಷ್ಟೇ ಇರಲಿ, ನಿನ್ನೊಂದಿಗೆ ಆತ ವ್ಯವಹರಿಸುವಾಗ ಒಳ್ಳೆತನದ ವ್ಯವಹರಿಸಿದರೆ ನಿನ್ನ ಜೀವನದ ಎಲ್ಲವೂ ನೆರವೇರುತ್ತೆ. ಇದೇ ದೇವರ ವಾಕ್ಯ ಹೇಳುತ್ತೆ. ಸಿರಿವಂತನೊಂದಿಗೆ ಹೋರಾಡಬೇಡ, ನಿನಗಿಂತಲೂ ಅವನಿಗೆ ಹೆಚ್ಚಾದ ಐಶ್ವರ್ಯ. ಆತನ ದುಡ್ಡಿದೆ, ಐಶ್ವರ್ಯವಿದೆ, ಬಲವಿದೆ, ಎಲ್ಲವೂ ಇದೆ, ಚಿನ್ನವಿದೆ. ಆದರೆ ನಿನಗಿನ್ನು ಆತನೊಂದಿಗೆ ಹೋರಾಡಬೇಡ. ಆದರೆ ಏನಾಗುತ್ತೆ, ನಿನ್ನ ಜೀವನದಲ್ಲಿ ಆತನಲ್ಲಿ ಸಂಪತ್ತಿದೆ, ನೀನು ಚಿಂತೆ ಮಾಡಬೇಡ. ಯಾಕಂದರೆ ಈ ಸಂಪತ್ತು, ಈ ದುಡ್ಡು ಆತನನ್ನು ವಿನಾಶಕ್ಕೆ ಒಯ್ಯುತ್ತೆ ಎಂಬುದನ್ನು ನೆನಪಿಡು. ಯಾವಾತನು ಮಿತಿಮೀರಿದ ಸಂಪತ್ತು ಹೊಂದಿದಾಗ, ಮಿತಿಮೀರಿದ ಬಲವನ್ನು ಹೊಂದಿದ್ದಾಗ ಆತನು ಅಹಂಕಾರಕ್ಕೆ ಒಳಗಾಗುತ್ತಾನೆ. ಅಹಂಕಾರಕ್ಕೆ ಒಳಗಾಗಿ ತನ್ನ ಈ ಸಂಪತ್ತನ್ನು ದುರ್ಬಳಕೆ ಮಾಡುತ್ತಾನೆ. ಬೇರೆಯವರ ಮೇಲೆ ಬಲಪ್ರಯೋಗ ನಡೆಸ್ತಾನೆ. ಕೆಟ್ಟತನಕ್ಕೆ ಆತನು ಬಲಿಯಾಗುತ್ತಾನೆ. ಒಂಥರ ರೌಡಿಸಮ್ ಅದನ್ನು ತೋರಿಸಲಿಕ್ಕೆ ಮುಂದೆ ಬರ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಆತನು ಯಾವುದೇ ಮಟ್ಟಕ್ಕೆ ಹೋಗಬಹುದು, ಆದರೆ ಆತನಿಗೆ ಅದನ್ನು ಒಳ್ಳೆಯದನ್ನು ಮಾಡುವುದಿಲ್ಲ. ಚರಿತ್ರೆಯಲ್ಲಿ ಅದೆಷ್ಟೋ ಘಟನೆಗಳು ತೋರಿಸಿಕೊಟ್ಟಿವೆ. ಇಂಥ ವ್ಯಕ್ತಿಗಳು ವಿನಾಶಕ್ಕೆ ಒಳಪಟ್ಟಿದ್ದಾರೆ. ದುಡ್ಡಿನ ಅಹಂಕಾರಕ್ಕೆ ಒಳಪಟ್ಟವರು, ಶ್ರೀಮಂತಿಕೆಗೆ ಒಳಪಟ್ಟವರು, ಅವರು ಒಂದು ದಿನ ತಮ್ಮ ವಿನಾಶಕ್ಕೆ ತಾವೇ ಕಾರಣರಾಗುತ್ತಾರೆ. ಸಹೋದರರೇ, ಇಂಥ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ನಾವೇನು ಮಾಡಬಹುದು ಅಂಥ ಬಲಶಾಲಿ ವ್ಯಕ್ತಿಗಳಲ್ಲಿ ಕೇವಲ ನಮ್ಮ ಒಳ್ಳೆಯತನ ಮತ್ತು ಬುದ್ಧಿಶಕ್ತಿಯಿಂದ ಮಾತ್ರ ಅವರೊಂದಿಗೆ ವ್ಯವಹರಿಸಬೇಕು. ಮುಂದೆ ಹೇಳುತ್ತೆ ದೇವರ ವಾಕ್ಯ, ಬಾಯಿ ಬಡುಕನೊಂದಿಗೆ ವಾದಿಸಬೇಡ, ಉರಿಯುವ ಅವನ ಬೆಂಕಿಗೆ ಎಣ್ಣೆ ಹೊಯ್ಯಬೇಡ. ಬಾಯಿ ಬಡುಕನಿದ್ದಾನೆ, ಆತನು ಮಾತನಾಡುವುದು ಬರೀ ಬುಡುಬಡಿಕೆ ಮಾತುಗಳನ್ನ ಮಾತಿನ ಮಲ್ಲ ಅಂತ ನಡ್ಕೊಳ್ತಾನೆ. ಅಂಥವರೊಡನೆ ಯಾಕೆ ನೀನು ವಾದಿಸ್ತೀಯ? ಆತನಿಗೆ ಅದು ಮಾತನಾಡೋ ಛಲ, ಅದೊಂದು ರೀತಿಯ ಅಭ್ಯಾಸ. ಅಂಥವರೊಂದಿಗೆ ವಾದಿಸಬೇಡ. ಯಾವತ್ತೂ ಹೇಳ್ತಾನೆ, ನನ್ನ ಕುದುರೆಗೆ 5 ಕಾಲುಗಳು. ಆತನನ್ನು ಬಿಟ್ಟು ಕೊಡುವುದಿಲ್ಲ. ಇಂಥ ಹಠಮಾರಿ ವ್ಯಕ್ತಿಗಳು ಅವರು ಯಾವತ್ತೂ ವಾದಿಸ್ತಲೇ ಹೋಗುತ್ತಾರೆ.
ತಾವು ಮಾಡಿದ್ದೇ ಸರಿ ಅಂತ ವಾದಿಸ್ತಾರೆ. ಅವರೊಂದಿಗೆ ವಾದಿಸಿ ನಿನ್ನ ಶಕ್ತಿಯನ್ನು ಯಾಕೆ ಕಳ್ಕೊಳ್ತೀಯ? ಆಯ್ತಪ್ಪ, ನಿನ್ನ ಕುದುರೆಗೆ 5 ಕಾಲುಗಳು ಸಾಯ್ ಇರಲಿ, ನಿನಗಿರಲಿ, ನಿನ್ನ ಕುದುರೆಗೆ 5 ಕಾಲು ಸಾಯ್, ಪರವಾಗಿಲ್ಲ. ನಿನ್ಗೆ ಗೊತ್ತು ಏನು ಜ್ಞಾನ ಅಂತ. ಕುದುರೆಗೆ ಇರುವುದು 4 ಕಾಲುಗಳಂತೆ ನಿನಗೆ ಚೆನ್ನಾಗಿ ಗೊತ್ತು. ಆತನು ವಾದಿಸ್ತಾನೆ, ಬಿಡು, ವಾದಿಸ್ಲಿ. ಆತನ ವಾದವೇ ಖಂಡಿತವಾಗಿ ಆತನು ಸರಿ ಅಂತ ಹೇಳಬೇಕು ಹೊರತು ಸತ್ಯ ಏನಿದೆ? ಸತ್ಯ ಕುದುರೆಗೆ 4 ಕಾಲುಗಳು, 5 ಕಾಲುಗಳು ಅಲ್ಲ. ಹಾಗಿರುವಾಗ ನೀನು ಯಾಕೆ ವಾದಿಸಬೇಕು? ಇರಲಿ, ಸೈ ಅನಿಸಿಕೊಳ್ಳು, ನಿನ್ನ ಸತ್ಯಕ್ಕೆ ಅಂಟಿಕೊಳ್ಳು. ಇದು ದೇವರ ವಾಕ್ಯ ಹೇಳ್ದೆ. ಇಲ್ಲವಾದರೆ ನೀವು ವಾದಿಸಿದರೆ ಸುಮ್ಮನೆ ಆ ಬೆಂಕಿಗೆ ನೀನು ಎಣ್ಣೆ ಹುಯ್ದಂತೆ. ಇನ್ನೂ ಹೆಚ್ಚಾಗಿ ಮಾತನಾಡ್ತಾನೆ ಆತನು. ಕುಚೋದ್ಯ ಮಾಡಬೇಡ ಉದ್ದಟನೊಂದಿಗೆ, ಉದ್ದಟ ವ್ಯಕ್ತಿಯೊಂದಿಗೆ. ಉದ್ದಟ ವ್ಯಕ್ತಿ ಆತನು ಏನು ಮಾಡಲಿಕ್ಕೂ ಸಿದ್ಧ. ಬರೀ ಅವನು ಉದ್ದಟತನ ಅಂದರೆ ನಾನು ಮಾಡಿದೆ ಸರಿ, ಆತನ ಬಿಡಲ್ಲ. ಅವನು ಏನು ಕೆಟ್ಟ ಚಾಳಿದನು ಬಿಡಲ್ಲ. ಅಂಥವನೊಂದಿಗೆ ಕುಚೋದ್ಯ ಮಾಡಲಿಕ್ಕೆ ಹೋಗಬೇಡ. ಈ ಕುಚೋದ್ಯ ನೀನು ಮಾಡಿದರೆ ಆತನು ಇನ್ನೂ ನಿನ್ನನ್ನು ಅವಮಾನಕ್ಕೆ ಒಳಪಡಿಸ್ತಾನೆ. ಹಂಗಿಸಬೇಡ ಪಾಪಕ್ಕೆ ವಿಮುಖರಾಗುವವರನ್ನು ಮರೆಯದಿರು, ನಾವೆಲ್ಲ ಶಿಕ್ಷೆಗೆ ಪಾತ್ರರು ಎಂಬುದನ್ನು. ಒಬ್ಬ ಪಾಪಿ ಇದ್ದಾನೆ, ಜೀವನದಲ್ಲಿ ತಪ್ಪು ಮಾಡಿರಬಹುದು, ಜೀವನದಲ್ಲಿ ಅವನ ಅಡ್ಡದಾರಿಗೆ ಹೋಗಿರಬಹುದು, ಪರಿಸ್ಥಿತಿಗೆ ಒಳಗಾಗಿ ಪಾಪ ಮಾಡಿರಬಹುದು. ಆತನ ಮನಸ್ಸು ಒಳ್ಳೆಯದು, ಹೃದಯ ಒಳ್ಳೆಯದು, ಒಳ್ಳೆಯ ವ್ಯಕ್ತಿ. ಆದರೆ ಪರಿಸ್ಥಿತಿಗೆ ಒಳಪಟ್ಟು ಪಾಪ ಮಾಡಿದ್ದಾನೆ. ಆದರೆ ಪಾಪಿಯಾಗಿ ಉಳಿದಿಲ್ಲ. ಈ ಮನುಷ್ಯನು ಪಾಪಕ್ಕೆ ಮರುಕ ಪಡುತ್ತಾನೆ, ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಇಷ್ಟು ಮಾತ್ರವಲ್ಲ, ಪಾಪಕ್ಕೆ ವಿಮುಖನಾಗುತ್ತಾನೆ. ಒಬ್ಬ ಪಾಪಕ್ಕೆ ವಿಮುಖನಾದಾಗ ಆತನು ಸರಿದಾರಿಗೆ ಬಂದಿದ್ದಾನೆ ಎಂಬುದು ಅರ್ಥ. ಆದರೆ ಈ ಪರಿಸ್ಥಿತಿಯಲ್ಲಿ ಆತನು ಒಳ್ಳೆತನಕ್ಕೆ ಬರುವಾಗ, ಪಾಪಕ್ಕೆ ವಿಮುಖನಾಗಿರುವಾಗ ನೀನು ಆತನನ್ನು ಹಂಗಿಸಿದರೆ ಆತನು ಪುನಃ ಪಾಪಕ್ಕೆ ಒಳಗಾಗುವಂತೆ ಮಾಡ್ತೀಯ. ಆ ಪಾಪಕ್ಕೆ ನೀನು ಕಾರಣನಾಗುತ್ತಿ. ಆದ್ದರಿಂದ ಯಾವುದೇ ಒಬ್ಬ ಪಾಪಿ ಜೀವನ ಬದಲಾಯಿಸಿದರೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟರೆ, ಪಾಪಕ್ಕೆ ವಿಮುಖನಾದರೆ ಆತನಿಂದ ಅಭಿನಂದಿಸು, ಆತನಲ್ಲಿ ಧೈರ್ಯವನ್ನು ತುಂಬು. ಇನ್ನೂ ಹೆಚ್ಚಾಗಿ ಆತನ ಒಳ್ಳೆತನವನ್ನು ಆತನು ಬೆಳೆಸಿಕೊಳ್ಳುವಂತೆ ಆತನನ್ನು ಪ್ರೇರೇಪಿಸು. ಇದು ನಾವು ಮಾಡಬೇಕಾದ ಕರ್ತವ್ಯ. ಆ ಪಾಪದಿಂದ ಹೊರಗೆ ಬಂದವನನ್ನು ಪುನಃ ಆ ಪಾಪಕ್ಕೆ ದೂಡಿ ನಾವು ಪಾಪಕ್ಕೆ ಒಳಗಾಗುವುದು ಸರಿಯಾದ ದಾರಿ ಅಲ್ಲ. ದೇವರು ಪಾಪಿಗಳಿಗೆ ಕರುಣೆಯನ್ನು ತೋರಿಸಿದ್ದಾರೆ. ಯಾವೊಬ್ಬ ಪಾಪಿಯನ್ನು ದೇವರು ಶಿಕ್ಷಿಸುವುದಿಲ್ಲ. ಯಾವೊಬ್ಬನು ಪಾಪಕ್ಕೆ ವಿಮುಖನಾಗುತ್ತಾನೆ, ಒಬ್ಬನು ಪಾಪಕ್ಕೆ ಮರುಕ ಪಡುತ್ತಾನೆ, ಪಶ್ಚಾತ್ತಾಪ ಪಡುತ್ತಾನೆ, ದೇವರು ಆತನ ಮೇಲೆ ಕರುಣೆಯನ್ನು ತೋರಿಸ್ತಾರೆ. ಜೋನ ಪ್ರವಾದಿಗೆ ದೇವರು ಹೇಳ್ತಾರೆ, ಜೋನ ನೀನು ಹೋಗು, ನಿನೆವೆ ಆ ಪಟ್ಟಣಕ್ಕೆ ಹೋಗು. ಆ ನಿನೆವೆ ಜನರು ತಪ್ಪು ದಾರಿಯಲ್ಲಿದ್ದಾರೆ. ಇದೇ ರೀತಿಯಲ್ಲಿ ಅವರು ಜೀವಿಸಿದರೆ 40 ದಿನಗಳಲ್ಲಿ ಇಡೀ ನಾನು ನಗರವನ್ನು ನಾಶಪಡಿಸುವೆನು. ಹೋಗು, ನೀನು ಅವರಿಗೆ ಪ್ರವಾದನೆ ಮಾಡು. ಜೋನ ಪ್ರವಾದಿ ತಪ್ಪಿಸ್ಕೊಳ್ತಾನೆ. ಯಾಕೆಂದರೆ ಆತನಲ್ಲಿ ಕರುಣೆ ಇರಲಿಲ್ಲ. ಆದರೆ ದೇವರು ಆತನಿಗೆ ಬಿಡಲ್ಲ. ಎಷ್ಟೇ ದೂರ ಹೋದರೂ ಆತನ ಹಿಂದೆ ಬರುವಂತೆ ಮಾಡ್ತಾರೆ. ನಿನೆವೆ ಪಟ್ಟಣಕ್ಕೆ ಹೋಗುವಂತೆ ಮಾಡ್ತಾರೆ ದೇವರು. ಜೋನ ಪ್ರವಾದಿ ಅರ್ಧ ಮನಸ್ಸಿನಲ್ಲಿ, ಅರೆ ಮನಸ್ಸಿನಲ್ಲಿ, ಪೂರ್ತಿ ಮನಸ್ಸಿನಿಂದ ಅಲ್ಲ, ಕರುಣೆಯಿಂದಲ್ಲ, ಇವರು ನಾಶವಾಗಲೆಂಬ ಆ ಒಂದು ಮನೋಭಾವದಿಂದ ವಾಕ್ಯವನ್ನು ಸಾರ್ತಾರೆ. ಆದರೆ ನಿನೆವೆ ಪಟ್ಟಣದ ಜನರು, ಸಹೋದರ ಸಹೋದರರೇ, ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾರೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ, ಅವರ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡ್ತಾರೆ. ಇದು ದೇವರಿಗೆ ಮೆಚ್ಚುತ್ತೆ. ಇಡೀ ನಿನೆವೆ ಪಟ್ಟಣವನ್ನು ದೇವರು ನಾಶ ಮಾಡುವುದಿಲ್ಲ, ಬದಲಾಗಿ ದೇವರು ಅವರನ್ನು ಆಶೀರ್ವದಿಸ್ತಾರೆ. ಇದು ದೇವರ ಕರುಣೆ, ಇದು ದೇವರ ಕರುಣೆ. ಇದೇ ರೀತಿಯಲ್ಲಿ ಲೂಕನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. 15ನೇ ಅಧ್ಯಾಯ ಯಾವ ರೀತಿ
ಆ ದುಂದುಗಾರ ಮಗ, ಅವನ ಜೀವನದಲ್ಲಿ ಏನಾಗುತ್ತೆ? ಆ ದುಂದುಗಾರ ಮಗ ತನ್ನ ತಂದೆಯ ಬಳಿಗೆ ಹೋಗುತ್ತಾನೆ. ಅಪ್ಪ, ನನ್ನ ಆಸ್ತಿಯ ಪಾಲನ್ನು ಕೊಟ್ಟು ಬಿಡು ಅಪ್ಪ, ನಾನು ನನ್ನಷ್ಟಕ್ಕೆ ಹೋಗ್ತೇನೆ. ತಂದೆಗೆ ನೋವಾಗುತ್ತೆ, ಆದರೂ ಆತನ ಆಸ್ತಿಯ ಪಾಲನ್ನು ಕೊಡ್ತಾರೆ. ದೂರದೂರಿಗೆ ಹೋಗ್ತಾನೆ, ಇದ್ದುದೆಲ್ಲವನ್ನು ಖರ್ಚು ಮಾಡ್ತಾನೆ. ಪರಿಸ್ಥಿತಿ ಆತನನ್ನು ಬಡತನಕ್ಕೆ ತಳ್ಳುತ್ತೆ. ಮಾಡಲು ಕೆಲಸ ಇಲ್ಲ. ಬಡತನಕ್ಕೆ ಒಳಪಟ್ಟ ಇವ ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಹೋಗ್ತಾನೆ. ಹಂದಿಗಳು ತಿನ್ನುವ ಆಹಾರವು ಅವನಿಗೆ ಸಿಗುವುದಿಲ್ಲ, ಅದು ಅವುಗಳು ಬಿಡುವುದಿಲ್ಲ. ಅಂಥ ಕನಿಷ್ಠ ಮಟ್ಟಕ್ಕೆ ಆತನು ಮುಟ್ಟುತ್ತಾನೆ. ಆ ಒಂದು ಪರಿಸ್ಥಿತಿಗೆ ಒಳಪಟ್ಟಾಗ ಏನಾಗುತ್ತೆ? ಆತನು ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಒಂದು ನಿರ್ಧಾರವನ್ನು ಮಾಡುತ್ತಾನೆ. ನನ್ನ ಜೀವನದಲ್ಲಿ ತಾನು ಪಾಪ ಮಾಡಿದ್ದೇನೆ ಸರಿ, ಆದರೆ ನನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ. ನಾನು ಎದ್ದು ತಂದೆ ಬಳಿಗೆ ಹೋಗ್ತೀನಿ, ಹೊಸ ಜೀವನವನ್ನು ನಡೆಸ್ತೀನಿ. ತಂದೆಯನ್ನು ಹೇಳಿ, ಅಪ್ಪ, ನಾನು ಪಾಪ ಮಾಡಿರುವೆ, ನನ್ನ ಕ್ಷಮಿಸು. ನಿನ್ನ ಮಗನಾಗಿ ಅಲ್ಲ, ಒಬ್ಬ ಮನೆ ಆಳಾಗಿ ನಾನು ನಿನ್ನ ಮನೆಗೆ ಬಂದಿರುತ್ತೇನೆ, ನನ್ನ ಸ್ವೀಕರಿಸು. ಆದರೆ ಏನಾಗುತ್ತೆ? ದೇವರ ಕರುಣೆ ಎಷ್ಟರ ಮಟ್ಟಿಗೆ! ಆ ದುಂದುಗಾರ ಮಗ ಹಿಂದೆ ಬರುವಾಗ ಯಾವುದೇ ರೀತಿಯಲ್ಲಿ ತಂದೆ ಆತನ ಬಗ್ಗೆ ಅಸಹ್ಯ ಪಡಲಿಲ್ಲ. ಬದಲಾಗಿ ದೂರದಿಂದ ಬರುವ ಆ ಮಗನನ್ನು ಕಂಡು ಆತನ ದುರಾವಸ್ಥೆಯನ್ನು ಕೊಂಡು ಮರುಕಪಡುತ್ತಾರೆ. ಓಡಿ ಹೋಗಿ ಆತನನ್ನು ಅಪ್ಪಿಕೊಳ್ಳುತ್ತಾರೆ. ಹೊಸ ಬಟ್ಟೆಯನ್ನು ಉಡಿಸ್ತಾರೆ. ಒಂದು ದೊಡ್ಡ ಒಂದು ಊಟದ ಸಂಭ್ರಮವನ್ನು ನಡೆಸ್ತಾರೆ. ಸಂತೋಷಪಡ್ತ ಹಬ್ಬದ ಸಂಭ್ರಮ. ಯಾಕೆಂದರೆ ಕಳೆದು ಹೋದ ಮಗ ಸಿಕ್ಕಿದ್ದಾನೆ. ಸಂತೋಷ. ಇದು ದೇವರ ಕರುಣೆ. ಸಹೋದರ ಸಹೋದರರೇ, ಇದೇ ದೇವರ ವಾಕ್ಯ ನಮಗೆ ಇವತ್ತು ಹೇಳುತ್ತೆ. ಒಬ್ಬ ಪಾಪಿ ದೇವರೊಳಗೆ ಬರುವುದೆಂದರೆ ಅದೊಂದು ಸಂತೋಷದ ಸಂಭ್ರಮ. ಒಬ್ಬ ಪಾಪಿ ದೇವರಿಂದ ದೂರ ಹೋಗಲ್ಪಟ್ಟವನು ಹಿಂದೆ ಬರುವುದು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ಆತನು ಸನ್ಮಾರ್ಗಕ್ಕೆ ಬರುವುದು, ಒಳ್ಳೆಯ ದಾರಿಗೆ ಬರುವುದು, ಅದು ದೇವರಿಂದಲೇ ಸಾಧ್ಯ ಅಂತ ಒಂದು ಪರಿಸ್ಥಿತಿ. ಆದ್ದರಿಂದ ಇಂಥವರಿಗೆ ನಾವು ದಯೆ ಕರುಣೆಯನ್ನು ತೋರಬೇಕು. ಇವರನ್ನು ಹಂಗಿಸಬಾರ್ದು, ಅಂಥವರಿಗೆ ಅಭಿನಂದಿಸಬೇಕು. ಅಂಥ ಒಂದು ಒಳ್ಳೆಯ ಮನೋಭಾವವನ್ನು ತೋರಿಸಬೇಕಂಬ ದೇವರ ವಾಕ್ಯ ನಮಗೆ ಹೇಳುತ್ತೆ. ಒಂದು ವೇಳೆ ಸಹೋದರ ಸಹೋದರರೇ, ಈ ವಾಕ್ಯ ಹೇಳುತ್ತೆ, ಮರೆಯದಿರು. ಒಂದು ವೇಳೆ ನಾವು ಇಂಥ ಕೆಲಸ ನಾವು ಮಾಡುವುದಿಲ್ಲ, ಶಿಕ್ಷೆಗೆ ನಾವು ಪಾತ್ರರಾಗುತ್ತೇವೆ. ಒಬ್ಬ ಪಾಪಿ ಪಶ್ಚಾತ್ತಾಪಪಟ್ಟು ತನ್ನ ಜೀವನವನ್ನು ಬದಲಾಯಿಸಿ ಪಾಪಕ್ಕೆ ವಿಮುಖನಾದವನು ಆತನನ್ನು ಹಂಗಿಸಿದರೆ, ಆತನ ನೋಯಿಸಿದರೆ, ಪುನಃ ಪಾಪಕ್ಕೆ ಒಳಪಡುವಂತೆ ಮಾಡಿದರೆ ಆ ಪಾಪಕ್ಕೆ ನಾವು ಶಿಕ್ಷೆಗೆ ಪಾತ್ರರಾಗುತ್ತೇವೆ. ಈ ಪಾಪದ ಫಲ ನಾವು ಉಣ್ಣುತ್ತೇವೆ. ಇದರ ತಪ್ಪಿನ ಹೊರೆ ನಮ್ಮ ತಲೆಯ ಮೇಲೆ ಬರುತ್ತೆ. ಆದರೆ ಶಿಕ್ಷೆ ನಾವೇ ಎದುರಿಸಬೇಕು. ಇದು ದೇವರ ವಾಕ್ಯ ಒಂದು ಎಚ್ಚರಿಕೆ ನೀಡುತ್ತೆ. ಆದ್ದರಿಂದ ಸಹೋದರ ಸಹೋದರರೇ, ಈ ದೇವರ ವಾಕ್ಯ ಇವತ್ತು ನಾವು ಧ್ಯಾನಿಸಿದ್ದೇವೆ. ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳೋಣ. ಯಾರೊಂದಿಗೆ ವ್ಯವಹರಿಸುವಾಗ ಸರಿಯಾದ ರೀತಿಯಲ್ಲಿ ವ್ಯವಹರಿಸೋಣ. ಮನುಷ್ಯರಿಗೆ ಒಳ್ಳೆಯದನ್ನು ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ಜೀವನದಲ್ಲಿ ಯಾರ ಬಗ್ಗೆಯೂ ನಾವು ಯಾರು ದಾರಿ ತಪ್ಪದಂತೆ ನಾವು ನೋಡಿಕೊಳ್ಬೇಕು. ಯಾರು ತಪ್ಪು ದಾರಿಗೆ ಹೋಗುವಂತೆ ನಾವು ಕಾರಣರಾಗಬಾರದು. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಅದರಂತೆ ನಡೆಯಲು ದೇವರ ಆ ಒಂದು ಶಕ್ತಿಯನ್ನು ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನೀವು ಕರುಣಾಮಯಿ. ಮನುಷ್ಯ ತಪ್ಪು ಮಾಡಿ ನಿಮ್ಮಿಂದ ದೂರ ಹೋಗುವಾಗ ನೀವು ಸಂತೋಷ ಪಡುವುದಿಲ್ಲ. ಬದಲಾಗಿ ಮನುಷ್ಯನು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆತನು ಪಾಪಕ್ಕೆ ವಿಮುಖನಾಗಿ ನಿಮ್ಮೆಡೆ ಅಭಿಮುಖನಾಗುವಂತೆ ನೀವು ಆತನಿಗೆ ದಯೆಯನ್ನು ಕರುಣಿಸ್ತೀರಿ. ನನ್ನ ಹೃದಯ ದಯಾಮಯ ಆ ವ್ಯಕ್ತಿತ್ವದಿಂದ ತುಂಬಿಕೊಳ್ಳಲಿ. ನಾನು ದಯಾಮಯನಾಗಿ ತಪ್ಪು ಮಾಡಿದವರಿಗೆ ಯಾವತ್ತೂ ಹಂಗಿಸದೆ ಇನ್ನು ಒಳ್ಳೆಯ ಬಾಳನ್ನು ನಡೆಸಲು ಪ್ರೇರೇಪಿಸುವಂಥ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲು, ಬುದ್ಧಿವಂತಿಕೆ ಜಾಣತೆಯಿಂದ ನಾನು ನಡೆಯಲು
ನಮಗೆ ಆಶೀರ್ವಾದಗಳನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.